ಮನೆಯೊಂದರ ಅಂಗಳಕ್ಕೆ ಚಿರತೆಯೊಂದು ಬಂದು ನಾಯಿಗಳ ಮೇಲೆ ದಾಳಿ ಮಾಡಲು ಯತ್ನಿಸಿ ಅವುಗಳು ಬೊಬ್ಬೆ ಕೇಳಿ ಪರಾರಿಯಾದ ಘಟನೆ ಬಂಟ್ವಾಳದ ಮೂಡುನಡುಗೋಡು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಬಾಬುತೋಟ ನಿವಾಸಿ ಪ್ರಕಾಶ್ ಪೂಜಾರಿ ಅವರ ಮನೆ ಅಂಗಳಕ್ಕೆ 2 ದಿನಗಳ ಹಿಂದೆ ಚಿರತೆ ಆಗಮಿಸಿದ್ದು, ಈ ವೇಳೆ ನಾಯಿಗಳು ಬೊಗಳಿದೆ. ಆದರೆ ಮನೆ ಮಂದಿ ಆತಂಕದಿಂದ ಹೊರಗೆ ಬಂದಿರಲಿಲ್ಲ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಬಂದಿರುವ ದೃಶ್ಯಾವಳಿಗಳು ಸೆರೆಯಾಗಿದ್ದರೂ ಅದರ ಟಿವಿ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ನೋಡಲು ಸಾಧ್ಯವಾಗಿರಲಿಲ್ಲ. ಜುಲೈ 20ರಂದು ಟಿವಿ ದುರಸ್ತಿ ಮಾಡಿದಾಗ ಅಂಗಳಕ್ಕೆ ಬಂದಿರುವುದು ಚಿರತೆ ಎಂಬುದು ದೃಢಪಟ್ಟಿದೆ. Thank you.